ಮಂಗಳೂರಿನ ಮಿಲಾಗ್ರಿಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಮತ್ತು ಯುಜಿಸಿ ವೃತ್ತಿ ಆಧಾರಿತ ಏವಿಯೇಷನ್ ಮತ್ತು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಟ್ರಾವೆಲ್ ಮತ್ತು ಟೂರಿಸಂ ಕೋರ್ಸ್ಗಳ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ಅವರು ವಿದ್ಯಾರ್ಥಿಗಳನ್ನು ಅಭಿನಂದಿಸುತ್ತಾ ಮಾತನಾಡಿ, ಇಂದಿನ ಯುವ ಜನತೆ ಭಾರತದ ಮುಂದಿನ ಭವಿಷ್ಯದ ನಿರ್ಮಾತೃಗಳಾಗಿದ್ದಾರೆ. ಹುಟ್ಟಿನಿಂದಲೇ ಯಾರೂ ನಾಯಕರಾಗುವುದಿಲ್ಲ, ಆದರೆ ಜವಾಬ್ದಾರಿಯನ್ನ ಅರಿತು ಮುನ್ನಡೆದಾಗ ನಾಯಕರು ಸೃಷ್ಟಿಯಾಗ್ತಾರೆ ಅಂತ ಹೇಳಿದರು. At the same time, I want to ask you, please raise your hands those who want to become teachers after completion of your courses with regard to this. Please raise your hand. Those who are, you rise promptly and honestly. I want to become a faculty. I want to become a teacher. Please raise your hands. See, not even. Then how can if these are one good. Why I am asking this question? Without these great faculties on the dais and off the dais, how can you emerge as a good leader or in the successful in these 6 oriental courses? ಅನಂತರ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದ ಜೆಸಿಐ ಸದಸ್ಯೆ ಕುಮಾರಿ ಕ್ಲೀಟಾ ಡಿಸೋಜಾ ಅವರು ಮಾತನಾಡಿ, ವಿದ್ಯಾರ್ಥಿಗಳು ನಾಯಕತ್ವದ ಗುಣವನ್ನು ವಿಶೇಷ ಜವಾಬ್ದಾರಿಯೊಂದಿಗೆ ರೂಪಿಸಬೇಕು ಅಂತ ಹೇಳಿ ವಿದ್ಯಾರ್ಥಿ ಸಂಘಕ್ಕೆ ಆಯ್ಕೆಯಾದ ಎಲ್ಲ ಸದಸ್ಯರನ್ನ ಅಭಿನಂದಿಸಿದರು. The next thing that you're going to be a self-led and a self-motivated person. The next thing that I would say is leadership is not about power, but it is about responsibility. And the third thing is, I would like to quote something before I tell you the third point. There's a saying, we come together, then there is a beginning. When we stay together, then there is progress. When we work together, then there is success. So this means you all have come together to form the student council. You will be working together to be the student leaders and to conduct events and to look into the progress of the college, and with that you will be having success. So success comes when you work together as a team. So I would like to give you all an abbreviation for team. It is together everyone achieves more. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಿಲಾಗ್ರಿಸ್ ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಫಾದರ್ ಮೈಕಲ್ ಸಾಂತು ಮಾಯೂರ್ ಅವರು ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. In the name of God, that I will diligently execute the office and discharge the duties assigned to me. I will strive to do the best of my ability to uphold, promote and support the ideas, activities, objectives and integrity of Milagris College. ಈ ಸಂದರ್ಭದಲ್ಲಿ ಯುಜಿಸಿ ವೃತ್ತಿ ಆಧಾರಿತ ಏವಿಯೇಷನ್ ಮತ್ತು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಟ್ರಾವೆಲ್ ಮತ್ತು ಟೂರಿಸಂ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಕಾಲೇಜಿನ ವತಿಯಿಂದ ಎಸ್ಎಲ್ ಭೋಜೇಗೌಡ ಅವರನ್ನು ಸನ್ಮಾನಿಸಲಾಯಿತು. ಅಖಿಲ ಭಾರತ ಜೆಡಿಎಸ್ ರಾಷ್ಟ್ರೀಯ ಯುವ ಅಧ್ಯಕ್ಷರಾದ ಅಕ್ಷಿತ್ ಸುವರ್ಣ, ಸಿಬಿಎಸ್ಇ ವಿಭಾಗದ ಪ್ರಾಂಶುಪಾಲೆ ಸೋನಿಯಾ ಡಿಮೆಲ್ಲೋ, ಶೈಕ್ಷಣಿಕ ಸಲಹೆಗಾರರಾದ ಪ್ರೊಫೆಸರ್ ಲೂರ್ದುಸ್ವಾಮಿ, ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ನಿತಿನ್, ಉಪಾಧ್ಯಕ್ಷೆ ಕುಮಾರಿ ಶ್ರಾವ್ಯ ಉಪಸ್ಥಿತರಿದ್ದರು. ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಇವಾ ಮನೋರಮಾ ಅತಿಥಿಗಳನ್ನು ಸ್ವಾಗತಿಸಿದರು. ಉಪಪ್ರಾಂಶುಪಾಲರಾದ ಕ್ಯಾಸಿನ್ ರೋಡ್ರಿಗಸ್ ವಂದನಾರ್ಪಣೆಗೈದರು. ವಿದ್ಯಾರ್ಥಿನಿ ಫ್ಲೋರಿಡಾ ಅಲ್ಮೇಡಾ ಕಾರ್ಯಕ್ರಮವನ್ನು ನಿರೂಪಿಸಿದರು.
ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.